ಹೆದ್ದಾರಿಯಲ್ಲಿ ಪೆಟ್ರೋಲ್ ಡೀಸೆಲ್ ಟ್ಯಾಂಕರ್ ಅಥವಾ ಮದ್ಯದ ಬಾಟಲಿಗಳನ್ನು ಸಾಗಿಸ್ತಾ ಇದ್ದಂತಹ ಟ್ಯಾಂಕರ್ಗಳು ಅಪಘಾತಕ್ಕೀಡಾದಂತಹ ಜನರು ಅವುಗಳನ್ನು ತುಂಬಿಸಿಕೊಂಡು ಹೋಗಲು ಮುಗಿಬಿದ್ದಂತಹ ಪ್ರಕರಣಗಳು ಸಾಕಷ್ಟು ನಡೆದಿವೆ. ಆದರೆ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹಾಲಿನ ಟ್ಯಾಂಕರ್ ಒಂದು ರಸ್ತೆಯಲ್ಲಿ ಪಲ್ಟಿಯಾಗಿದೆ. ರಾಷ್ಟ್ರೀಯ ಹೆದ್ದಾರಿ 63ರ ಯಲ್ಲಾಪುರ ಅರೆಬೈಲ್ ಘಟ್ಟದಲ್ಲಿ ಈ ಅಪಘಾತ ಸಂಭವಿಸಿದ್ದು ಹಾಲು ರಸ್ತೆಯಲ್ಲಿ ಹೊಳೆಯಂತೆ ಹರಿದಿದೆ. ವಾಹನದಿಂದ ಚೆಲ್ಲುತ್ತಾ ಇದ್ದಂತಹ ಹಾಲನ್ನು ತೆಗೆದುಕೊಳ್ಳಲು ಜನರು ಬಾಟಲಿ ಕ್ಯಾನ್ಗಳನ್ನು ಹಿಡಿದುಕೊಂಡು ಬಂದು ಬಿಟ್ಟಿ ಹಾಲಿಗಾಗಿ ಮುಗಿಬಿದ್ದ ಪ್ರಸಂಗವೂ ಕೂಡ ನಡೆದಿದೆ. ಹಾಲಿನ ಈ ಟ್ಯಾಂಕರ್ ಕೊಲ್ಲಾಪುರದಿಂದ ಕೇರಳ ಕಡೆ ತೆರಳುತ್ತಾ ಇದ್ದು ಬ್ರೇಕ್ ಫೇಲ್ ಆಗಿ ಡಿವೈಡರ್ಗೆ ಡಿಕ್ಕಿ ಹೊಡೆದು ಪಲ್ಟಿಯಾಗಿತ್ತು. ಟ್ಯಾಂಕರ್ನಿಂದ ಸೋರುವ ಹಾಲು ಜನ ತುಂಬಿಸಿಕೊಂಡು ಮನೆಗೆ ಒಯ್ದಿದ್ದಾರೆ.